ದೇಶದ ಅತ್ಯಂತ ಪ್ರಭಾವಿ ಮಠಾಧೀಶರಾಗಿರುವ ಪೇಜಾವರ ಶ್ರೀಗಳು ಉಸಿರಾಟದ ತೊಂದರೆಯಿಂದ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇತ್ತ ದೇಶದಾದ್ಯಂತ ಶ್ರೀಗಳ ಚೇತರಿಕೆಗೆ ಭಜನೆ, ಪಾರಾಯಣಗಳು, ಪ್ರಾರ್ಥನೆಗಳು ನಡೀತಾ ಇದೆ. ಧಾರ್ಮಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಪೇಜಾವರ ಮಠದ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಉಸಿರಾಟದ ತೊಂದರೆಯಿಂದ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ತಡರಾತ್ರಿ ಸೋಡಿಯಂ ಕೊರತೆಯಿಂದ ಉಸಿರಾಟದ ಸಮಸ್ಯೆ ಉಂಟಾಗಿದ್ದು, ಮೊದಲು ನಗರದ ಆದರ್ಶ ಆಸ್ಪತ್ರೆಗೆ ಪೇಜಾವರ ಶ್ರೀಗಳನ್ನು ದಾಖಲಿಸಲಾಯಿತು. ರಕ್ತದ ಚಲನೆಯಲ್ಲಿ ದಿಢೀರ್ ವ್ಯತ್ಯಾಸದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಶ್ರೀಗಳನ್ನ ಕೆಎಂಸಿಗೆ ದಾಖಲು ಮಾಡಲಾಯಿತು. ಶ್ರೀಗಳಿಗೆ ನ್ಯೂಮೋನಿಯಾ ಸಮಸ್ಯೆ ಇದ್ದರಿಂದ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡುತ್ತಾ ಇರುವ ವೈದ್ಯರು ವೆಂಟಿಲೇಟರ್ ಮೂಲಕ ಕೃತಕ ಉಸಿರಾಟ ವ್ಯವಸ್ಥೆ ಮಾಡಿದ್ದಾರೆ. ದೇಹ ಸ್ಥಿತಿ ಗಂಭೀರವಾಗಿದ್ದರೂ ವೈದ್ಯೆ ಡಾಕ್ಟರ್ ಸುಧಾ ವಿದ್ಯಾಸಾಗರ್ ಅವರಿಂದ ಚಿಕಿತ್ಸೆ ಮುಂದುವರೆದಿದೆ. ಶ್ರೀಗಳು ಚಿಕಿತ್ಸೆಗೆ ನಿಧಾನವಾಗಿ ಸ್ಪಂದಿಸ್ತಾ ಇದ್ದಾರೆ ಎಂಬುದಾಗಿ ವೈದ್ಯರು ತಿಳಿಸಿದ್ದಾರೆ. ಇನ್ನು ವದಂತಿಗಳಿಗೆ ಕಿವಿಕೊಡಬೇಡಿ ಅಂತ ಮಠದ ಆಪ್ತ ವಾಸುದೇವ್ ಭಟ್ ಮನವಿ ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಅವರಿಗೆ ನೀಡ್ತಾ ಇರತಕ್ಕಂಥ ಮದ್ದು ಅವರ ಶರೀರ ನಿಧಾನವಾಗಿ ಸ್ವೀಕರಿಸ್ತಾ ಇರೋದರಿಂದ ಅವರು ನಿಧಾನವಾಗಿ ಆರೋಗ್ಯದಲ್ಲಿ ಸುಧಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ವಾರ್ತೆ. ಅದರಿಂದ ಈ ವಿಚಾರದಲ್ಲಿ ಸಮಾಜದಲ್ಲಿ ಅನಗತ್ಯ ಗೊಂದಲಗಳನ್ನು, ವದಂತಿಗಳನ್ನು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಸಮಾಜದಲ್ಲಿ ಯಾರೂ ಕೂಡ ಆ ಬಗ್ಗೆ ಭಕ್ತರು, ಅಭಿಮಾನಿಗಳು ಆತಂಕಕ್ಕೊಳಗಾಗಬಾರ್ದು. ಅಂತಹ ಅತಿರೇಕಗಳು ನಡೆದಿಲ್ಲ. ಪೇಜಾವರ ಶ್ರೀಗಳ ಆರೋಗ್ಯಕ್ಕಾಗಿ ವೈದ್ಯರು ಶ್ರಮ ಪಡ್ತಾ ಇದ್ದಾರೆ. ಇತ್ತ ಮಠಕ್ಕೆ ಸಂಬಂಧಪಟ್ಟ ಎಲ್ಲ ಶಾಖೆಗಳಲ್ಲಿ ಶ್ರೀಗಳ ಆರೋಗ್ಯ ವೃದ್ಧಿಗೆ ಪ್ರಾರ್ಥಿಸಿ ಭಜನೆ, ಪಾರಾಯಣ, ಪ್ರಾರ್ಥನೆಗಳು ನಡೀತಾ ಇದೆ. ಆಸ್ಪತ್ರೆಗೆ ಈಗಾಗಲೇ ಹಲವಾರು ಗಣ್ಯರು ಭೇಟಿಯನ್ನ ಕೂಡ ನೀಡಿದ್ದಾರೆ. ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು, ಎಡನೀರು ಮಠದ ಕೇಶವಾನಂದ ಭಾರತಿ ಸ್ವಾಮೀಜಿಯವರು, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಜಿಲ್ಲಾಧಿಕಾರಿ ಜಿ ಜಗದೀಶ್ ಸೇರಿದಂತೆ ಹಲವಾರು ಗಣ್ಯರು, ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಮಾತ್ರವಲ್ಲದೆ ಶ್ರೀಗಳು ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ನಾನು ಒಂದು ವಾರದ ಹಿಂದೆ ಅವರನ್ನು ಭೇಟಿ ಮಾಡಿದಾಗ ಹೇಳಿದೆ, ನಿಮ್ಮ ಪ್ರಾಯ ಹೆಚ್ಚಾದಾಗಿ ನಿಮ್ಮ ತಿರುಗಾಟ ಕೂಡ ಹೆಚ್ಚಾಗ್ತದೆ. ಪ್ರಾಮಾಣಿಕವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಶೀಘ್ರ ಗುಣಮುಖರಾಗಬೇಕು. ಉಡುಪಿ ಮತ್ತು ರಾಜ್ಯ ಮತ್ತು ದೇಶದ ಸೇವೆಯನ್ನು ಪೂಜ್ಯರು ಬಹುಬೇಗ ಗುಣಮುಖರಾಗಲಿ ಅನ್ನೋದು ಲಕ್ಷಾಂತರ ಜನರ ಮತ್ತು ಭಕ್ತಾದಿಗಳ ಕೋರಿಕೆಯಾಗಿದೆ. ಪೂಜ್ಯರನ್ನು ಇವತ್ತು ಆಸ್ಪತ್ರೆಯಲ್ಲಿ ನೋಡಿ ಬಂದೆ. ಅವರಿಗೆ ಬಹುಬೇಗ ಆರೋಗ್ಯ ವೃದ್ಧಿಸಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇವೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ನಾವು ಮಣಿಪಾಲ ಆಸ್ಪತ್ರೆಗೆ ಹೋಗಿ ಪೂಜ್ಯ ಪೇಜಾವರ ಶ್ರೀಗಳವರ ದರ್ಶನ ಮಾಡಿ ಬಂದಿದ್ದೆವು. ಅಲ್ಲಿಯ ವೈದ್ಯರ ಅಭಿಪ್ರಾಯದಂತೆ ಪೇಜಾವರ ಶ್ರೀಗಳವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಇದೇ ರೀತಿ ಸ್ಪಂದನೆ ಮುಂದುವರಿದರೆ ಅವರು ಯಾವುದೇ ಅಪಾಯವಿಲ್ಲದೆ ಉಳಿಯಬಹುದು ಅಂತ ಹೇಳಿ ಸೂಚನೆ ನೀಡಿದರು. ಆದರೂ ಕೂಡ ನಾವು ಈ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಪೇಜಾವರ ಶ್ರೀಗಳು ನಿನ್ನೆ 4 ಧಾರ್ಮಿಕ ಕಾರ್ಯಕ್ರಮದಲ್ಲಿ ಲವಲವಿಕೆಯಲ್ಲಿ ಪಾಲ್ಗೊಂಡಿದ್ದು, ಸಂಜೆ ಹೊತ್ತಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. 90 ವರ್ಷದ ಶ್ರೀಗಳು ಯುವಕರಂತೆ ಓಡಾಡಿಕೊಂಡಿದ್ರು. ಮಾತ್ರವಲ್ಲದೆ ದಿನವೊಂದಕ್ಕೆ 6ಕ್ಕೂ ಮಿಕ್ಕಿ ಕಾರ್ಯಕ್ರಮಗಳು ದೆಹಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಪ್ರವಾಸದಲ್ಲಿ ನಿರತರಾಗಿದ್ರು. ಇದೀಗ ಶ್ರೀಗಳ ಅನಾರೋಗ್ಯ ಮಠದ ಆಪ್ತರಿಗೆ ಆತಂಕಕ್ಕೆ ಕಾರಣವಾಗಿದೆ. ನಾಳೆ ಸಿಎಂ ಯಡಿಯೂರಪ್ಪರವರು ಸೇರಿದಂತೆ ಕೇಂದ್ರ ಸಚಿವರು ಶ್ರೀಗಳ ಆರೋಗ್ಯ ವಿಚಾರಿಸಲು ಉಡುಪಿಯ ಮಣಿಪಾಲಕ್ಕೆ ಆಗಮಿಸುವ ಸಾಧ್ಯತೆ ಕೂಡ ಇದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.